ಇದು ಮಾತ್ರವಲ್ಲ, ಇವತ್ತು ಇನ್ನೊಂದು ವಿಶೇಷವಾದಂಥ ಘಟನೆ. ಇದು ಒಂದು ದರೋಡೆಕೋರ ಸರ್ಕಾರ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇವತ್ತು ನೋಡಿ, ಸೈಬರ್ ವಂಚನೆ ಯಾವ ರೀತಿಯಲ್ಲಿ ಆಗಿದೆ ಅಂತ ಹೇಳಿದ್ರೆ, ನಾಳೆ ನೀವುಗಳು ಕೂಡ ಇನ್ನು ಸ್ವಲ್ಪ ಸಮಯ ಈ ಸೈಬರ್ ವಂಚನೆಯ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮದು ಯಾವುದಾದ್ರೂ ನಿಮ್ಮ ಕುಟುಂಬಸ್ಥ ನಿಮ್ಮದು ಯಾರೋ ಗುರುತದವರು ಕೂಡ ಏನಾದರೂ ರಿಜಿಸ್ಟ್ರೇಷನ್ ಮಾಡಲಿಕ್ಕಿದ್ರು ಹೋಗಬೇಡಿ. ಇದು ನಾನು ಒಂದು ಶಾಸಕನಾಗಿ ಹೇಳುವಂಥದ್ದು. ನೀವು ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ, ರಿಜಿಸ್ಟ್ರೇಷನ್ಗೆ ಹೋದಾಗ ಆನ್ಲೈನ್ ರಿಜಿಸ್ಟ್ರೇಷನ್ ಅಂತ ಹೇಳುವಂಥದ್ದು ಆಗ್ತಾ ಇವತ್ತು ಅವರ ಅಕೌಂಟ್ನಿಂದ ಹಣ ಹೋಗ್ತಾ ಇದೆ. ಹಣ ಹೋಗಿದೆ, ಹಲವು FIRಗಳಾಗಿದೆ. ಪೊಲೀಸ್ ಇಲಾಖೆಯವರು ಕೇಳಿದ್ರೆ ಅದನ್ನು ಪರಿಶೀಲನೆ ಮಾಡ್ತಾ ಇದೆ ಅಂತ ಹೇಳಿ. ಇವತ್ತಿನ ತನಕ ಹಣ ಎಲ್ಲಿಗೆ ಹೋಯಿತು, ಯಾರ ಕದ್ರು? ಇವತ್ತು ಆ ವ್ಯಕ್ತಿಗಳು ರಿಜಿಸ್ಟ್ರೇಷನ್ ಆಫೀಸಿಗೆ ಬಂದಾಗ ಆ ದಾಖಲೆಗಳನ್ನು ರಿಜಿಸ್ಟ್ರೇಷನ್ ಆಫೀಸಿಗೆ ಕೊಡ್ತಾರೆ. ಅವರು ಕೊಟ್ಟಂತ ದಾಖಲೆಗಳು ಯಾರಿಗೆ? ಸರ್ಕಾರಕ್ಕೆ. ನನ್ನ ಬ್ಯಾಂಕ್ ಡೀಟೇಲ್ಸ್ ಸರ್ಕಾರಕ್ಕೆ ಕೊಟ್ಟ ನಂತರ ಅದರಿಂದ ಹಣ ಯಾರೋ ಒಬ್ಬರು ಕದೀತಾರೆ ಅಂತ ಹೇಳಿದ್ರೆ ಇದಕ್ಕೆ ಸರ್ಕಾರವೇ ಹೊಣೆ. ಆದರೆ ಆ ಸರ್ಕಾರ ಹೊಣೆ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಯಾರ್ದೆಲ್ಲ ಎಷ್ಟೆಲ್ಲ ಹಣಗಳು ಹೋಗಿದೆ, ಎಷ್ಟೆಲ್ಲ FIRಗಳಾಗಿದೆ, ಸರ್ಕಾರದ ವತಿಯಿಂದ ಈ ಜಿಲ್ಲಾಡಳಿತದಲ್ಲಿ DC ಅವರಾಗಿರ್ಬೋದು, ಯಾರೇ ಒಂದು ಅಧಿಕಾರಿಗಳಾಗಿರ್ಬೋದು ಅಥವಾ ಮಂತ್ರಿಗಳು ಇದ್ರ ಬಗ್ಗೆ ಒಂದು ಸಭೆಯನ್ನ ಮಾಡಿ ಏನಾಗಿದೆ ಅಂತ ತಿಳ್ಕೊಳ್ಳುವಂಥ ಪ್ರಯತ್ನಗಳು ಮಾಡಿದ್ರ? ಅಂದರೆ ಮಂಗಳೂರಿನವರ ದುಡ್ಡು ಯಾರಾದರೂ ಹೊಡ್ಕೊಂಡು ಹೋಗ್ತಾ ಇರಲಿ, ನಮಗೆ ಸಂಬಂಧವೇ ಇಲ್ವಾ? ನನ್ನ ಹತ್ರ ಒಂದು 2-3 ಜನ ಬಂದಿದ್ದರು. ನಾನು ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದ್ದೇನೆ, ನಾನು ಸಬ್ ರಿಜಿಸ್ಟ್ರೇಷನ್ ಆಫೀಸ್ಗೆ ಮಾತಾಡಿದೆ. ಸರ್, ಅದು ಸೈಬರ್ ಕ್ರೈಮ್ನಲ್ಲಿ ನಾವು ಹುಡುಕ್ತಾ ಇದ್ದೇವೆ, ಏನಂತ ಗೊತ್ತಿಲ್ಲ ಅಂತ ಪೊಲೀಸರು ಹೇಳ್ತಾರೆ. ಇವತ್ತು ಯಾವುದೋ ಪತ್ರಿಕೆಯಲ್ಲಿ ವರದಿಯಾಗಿದೆ. ನಾನು ಹೇಳ್ತಾ ಇದ್ದೇನೆ, ನಾನಿವತ್ತು ನಿಮ್ಮೆಲ್ಲರ ಮುಖಾಂತರ ಅವರಿಗೆ ನಾನು ಒಂದು ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಈ ಸೈಬರ್ ಕ್ರೈಮಿನ ದಾಖಲೆಗಳು ಹೊರಗೆ ಯಾರೋ ಒಂದು ಕಳ್ಳರಿಗೆ ಸಿಕ್ಕಿದೆ, ಅಥವಾ ನಿಮ್ಮ ಸರ್ಕಾರದ ವ್ಯವಸ್ಥೆಯಲ್ಲೂ ಏನೋ ಒಬ್ಬರು ಕಳ್ಳರು ಸೇರ್ಕೊಂಡಿದ್ದಾರ ಗೊತ್ತಿಲ್ಲ. ಆದರೆ ಅಮಾಯಕ ವ್ಯಕ್ತಿಗಳ ಹಣ ಹೋಗ್ತಾ ಇದೆ. ಆ ಹೋದಂತ ವ್ಯಕ್ತಿಗಳಿಗೆ ಹಣ ಕೊಡುವವರು ಯಾರು? ನಿಮ್ಮ ತಪ್ಪಿನಿಂದ ಹಣ ಕಳ್ಕೊಂಡವರಿಗೆ ಆ ಹಣವನ್ನು ತಿರುಗಿಸಿಕೊಡ್ಬೇಕಾದ ಜವಾಬ್ದಾರಿ ಸರ್ಕಾರದೇ. ಯಾರದೆಲ್ಲ ಹಣ ಹೋಗಿದೆ, ನಿಮ್ಮ ತಪ್ಪಿಂದ ಹೋಗಿದೆ, ಅವರಿಗೆ ಹಣ ಕೊಡುವಂತ ಕೆಲಸ ಕಾರ್ಯಗಳನ್ನ ಇವತ್ತು ಸರ್ಕಾರ ಮಾಡಬೇಕಾಗಿದೆ ಅಂತ ಹೇಳುವಂಥದ್ದು ಕೂಡ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ವಕೀಲರ ಸಂಘ ಈಗಾಗಲೇ ಅಧಿಕಾರಿಗಳಿಗೆ ಉಸ್ತುವಾರಿ ಸಚಿವರ ಗಮನಕ್ಕೆ ತಂದಿದ್ದಾರೆ, ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ. ಆದರೆ ಯಾವುದೇ ರೀತಿಯ ಇವತ್ತಿನ ಕೂಡ ಕ್ರಮ ಆಗಿಲ್ಲ. ನಾನು ಹೇಳ್ತಾ ಇದ್ದೇನೆ, ವಿಷಯ ಬಂದ ಕೂಡಲೇ ಮಾಧ್ಯಮದಲ್ಲಿ ಕೊಡುವಂಥದ್ದು. ಇವತ್ತು 1 ತಿಂಗಳಾದರೂ ಯಾವುದೇ ಕ್ರಮವನ್ನು, ಒಂದು ಸಭೆಯನ್ನು ಇದಕ್ಕಾಗಿ ಮಾಡಲಿಲ್ಲ. ಅದು ಬಹಳ ವಿಪರ್ಯಾಸ, ಬಹಳ ದುಃಖಕರ ಅಂತ ಹೇಳಲಿಕ್ಕೆ ಬಯಸ್ತೇನೆ.